ರಾಜ್ಯದಲ್ಲಿ ಪ್ರಜ್ಞಾವಂತರು ಜಿಲ್ಲೆ ಅಂತ ಹೇಳಿದರೆ ಉಡುಪಿ ಜಿಲ್ಲೆ. ಉಡುಪಿ ಜಿಲ್ಲೆ ವಿದ್ಯಾವಂತರ ಜಿಲ್ಲೆ. ಉಡುಪಿಯ ಜಿಲ್ಲೆಯ ಜನತೆ ಇವತ್ತು ಮತ್ತೆ ಪುನಃ ಹಿಂದುತ್ವಕ್ಕೆ ಮತ್ತು ಅಭಿವೃದ್ಧಿಗೆ ಮತದಾನವನ್ನು ಮಾಡಿದ್ದಾರೆ ಅಂತ ಹೇಳೋದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಎರಡು ಎಜೆಂಡಾವನ್ನು ಜನತೆ ಮುಂದೆ ಇಟ್ಟಾಗ ಜನತೆ BJPಗೆ ಎರಡು ಕಣ್ಣು, ಒಂದು ಹಿಂದುತ್ವದ್ದು, ಒಂದು ಅಭಿವೃದ್ಧಿದ್ದು, ಈ ಎರಡೂ ಕಣ್ಣನ್ನು ಬಿಟ್ಟು BJP ಇಲ್ಲ. ಹಾಗಾಗಿ ಹಿಂದುತ್ವದ ಮತ್ತು ಅಭಿವೃದ್ಧಿಯ ವಿಜಯ ಉಡುಪಿ ಜಿಲ್ಲೆಯಲ್ಲಿ ಆಗಿದೆ ಅಂತ ಹೇಳಿ ಇಚ್ಛೆಪಡ್ತೀನಿ. ಈಗ ಹೆಚ್ಚಾಗಿ ಇಷ್ಟ ತನಕ ಒಂದು ಲೆಕ್ಕಾಚಾರ ಏನಿತ್ತು ಕರಾವಳಿ ಟ್ರೆಂಡ್ ರಾಜ್ಯಕ್ಕೆ ಅಂತೇಳಿ ಈ ಸಾರಿ ಉಲ್ಟಾಗಿದೆ. ಯಾಕೆ ಸರ್? ಅದೇ ಅದು ಯಾಕೆ ನೀವು ಸೋತ್ರಿ? ನನ್ನ ಪ್ರಕಾರ ಕರಾವಳಿ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಭಾವ ಬಿದ್ದದ್ದು ಹಿಂದುತ್ವದ ಮತ್ತು ಬಜರಂಗ ದಳದ ಏನು ಬ್ಯಾನ್ ಮಾಡಲಿಕ್ಕೆ ಕಾಂಗ್ರೆಸ್ ಹೊರಟಿತ್ತು, ಅದರ ದೊಡ್ಡ ಪ್ರಭಾವ ಅವರಿಗೆ ಕರಾವಳಿ ಜಿಲ್ಲೆಯಲ್ಲಿ ಬಿದ್ದಿದೆ ನನ್ನ ಪ್ರಕಾರ. ತಾವು ಹೇಳಿದಾಗೆ ರಾಜ್ಯಾದ್ಯಂತದ ಫಲಿತಾಂಶಗಳು ನೋಡಿದರೆ ಎಲ್ಲಿಯೋ ನಮ್ಮ ಅಭಿವೃದ್ಧಿಗಳು ಜನತೆಗೆ ಮುಟ್ಟುವಲ್ಲಿ, ಎಲ್ಲಿಯೋ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಜನತೆಗೆ ಮುಟ್ಟುವಲ್ಲಿ ನಾವು ಸೋತಿರಬೇಕು. ಮತ್ತೆ ಪುನರುಪಿ ಅವಲೋಕನವನ್ನು ಮಾಡಿ ಜನತೆಯನ್ನು, ನಮಗೆ ಯಾರು ಇದಕ್ಕೆ ಮಾರ್ಗದರ್ಶಕರು ಅಂದರೆ ಅಟಲ್ ಬಿಹಾರಿ ವಾಜಪೇಯಿಯವರು, ನಾ ಪಲಾಯನಂ ನಾ ಅಧೈರ್ಯಂ ನಾ ಅದೈನ್ಯಂ, ಅದನ್ನು ಹಿಡ್ಕೊಂಡು ನಾವು ಮತ್ತೆ ಪುನಃ ಜನತೆಯೊಟ್ಟಿಗೆ ಹೊರಡ್ತೇವೆ. ನಮಗೆ ವಿಶ್ವಾಸ ಇದೆ, ಯಾವ ಒಂದು ಕರಾವಳಿ ಜಿಲ್ಲೆಯಲ್ಲಿ BJPಗೆ ಜನವನ್ನು ಪ್ರೀತಿ ವಿಶ್ವಾಸವನ್ನು ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ.